ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತೃತೀಯ ಲಿಂಗಿಗಳಿಗೆ ರಾಜ್ಯ ಮಟ್ಟದ ಸೌಂದರ್ಯ ಸ್ಪರ್ಧೆ ನಡೆಯಲಿದೆ. ಸೌಂದರ್ಯ ಸ್ಪರ್ಧೆಯ ಲೋಗೋದ ಅನಾವರಣಾ ಸಮಾರಂಭ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಈ ಕುರಿತು ಮಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕಿಯಾದ ವೈಲೆಟ್ ಪಿರೇರಾರವರು ಮಾತನಾಡಿ, ಕರಾವಳಿ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ತೃತೀಯ ಲಿಂಗಿಗಳಿಗೆ ರಾಜ್ಯ ಮಟ್ಟದ ಸೌಂದರ್ಯ ಸ್ಪರ್ಧೆಯೂ ನಡೆಯಲಿದೆ. ಅಕ್ಟೋಬರ್ 14ರಂದು ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕಾರ್ಯಕ್ರಮವು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಫಸ್ಟ್ ಟೈಮ್ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಮಂಗಳ ಮುಗಿಯರಿಗೋಸ್ಕರ ಸೌಂದರ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಇವತ್ತು ನಮ್ಮ ಲಾಂಛನ ಅಂದರೆ ಲೋಗೋ ಬಿಡುಗಡೆ ಮಾಡ್ತಾ ಇದ್ದೇವೆ. ಇಸ್ ಸ್ಟೇಟ್ ಲೆವೆಲ್. ಸೊ ಫ್ರಮ್ ಟುಡೇ ಆನ್ವರ್ಡ್ಸ್ ವಿ ಆರ್ ಇನ್ವೈಟಿಂಗ್ applications and through online, or they can send this one to Karis to our office. So namdu last date application kalislikke October 5th. So namdu www.parivartan.net anteli website untu ಮತ್ತು contest@parivartan.net ಅದಕ್ಕೆ ಅಪ್ಲಿಕೇಶನ್ಸ್ ಕಳಿಸೋದು. ಇನ್ನು ನ್ಯಾಯಮೂರ್ತಿಗಳಾದ ಮದನ್ ಗೌಡರವರು ಮಾತನಾಡಿ, ಅವರದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿರುವವರೆಂದರೆ ಅದು ತೃತೀಯ ಲಿಂಗಿಗಳು. 10 ವರ್ಷಗಳ ಹಿಂದೆ ತೃತೀಯ ಲಿಂಗಿಗಳು ಮನುಷ್ಯರು ಎಂದು ಒಪ್ಪಿಕೊಳ್ತಿರಲಿಲ್ಲ. ಆದರೆ ಈಗ ಅವರ ಜೀವನ ಮಟ್ಟ ಮೊದಲಿಗಿಂತ ಉತ್ತಮವಾಗಿದೆ ಎಂದರೆ ಅದಕ್ಕೆ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಒಂದು ಕಾರಣ ಅಂತ ಹೇಳ್ಬೋದು ಎಂದರು. ಬಹುಶಃ ಈ ಟ್ರಾನ್ಸ್ಜೆಂಡರ್ಸ್ ಅಂದರೆ ತೃತೀಯ ಲಿಂಗಿಗಳು ಅಂತ ಹೇಳಿದರೆ ಒಂದು 5-10 ವರ್ಷದ ಹಿಂದಿನ ಸಿಚುವೇಶನ್ ನೋಡಿದರೆ ಭಾಳಷ್ಟು ತೊಂದರೆಗೊಳಗಾಗಿದ್ರು ಅಂತ ಹೇಳ್ಬೋದು. ಭಾಳಷ್ಟು ಹೀನಾಯವಾದ ಸ್ಥಿತಿ ಇತ್ತು. ಅಂದರೆ ತೃತೀಯ ಲಿಂಗಿಗಳನ್ನು ಸಂಬಂಧಪಟ್ಟಂತೆ ಹೇಳೋದಾದರೆ ಅವರು ಮನುಷ್ಯರು ಹೌದೋ ಅಲ್ಲೋ ಅನ್ನೋ ಒಂದು ಅಂತ ಕಾಣ್ತಕ್ಕಂಥ ಒಂದು ಸ್ಥಿತಿ ಸಮಾಜದಲ್ಲಿತ್ತು. ಬಹುಶಃ ಅವರದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದವರು ಅಂತ ಹೇಳಿದರೆ ತೃತೀಯ ಲಿಂಗಿಗಳು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ತೃತೀಯ ಲಿಂಗಿಗಳು ಅಂದರೆ ಅವರು ಯಾರೂ ಸಹಿತ ಇಷ್ಟಪಟ್ಟು ತೃತೀಯ ಲಿಂಗಿಗಳಾಗಿರಲ್ಲ. ಬಹುಶಃ ಹುಟ್ಟುತ್ತಾನೆ ನಿಸರ್ಗದತ್ತವಾದ ಕಾರಣಗಳಿಗೆ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಇರ್ಬೋದು. ಅವರು ಪುರುಷರು ಅಥವಾ ಸ್ತ್ರೀಯರಾಗದೇ ತೃತೀಯ ಲಿಂಗಿಗಳಿಗೆ ಜನಿಸಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರನ್ನು ತುಚ್ಛವಾಗಿ ಕಾಣ್ತಕ್ಕಂಥ ಸ್ಥಿತಿ ಸಮಾಜದಲ್ಲಿತ್ತು. ಬಹುಶಃ ಆ ಸ್ಥಿತಿಯನ್ನು ಹೋಗಲಾಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಹಲವಾರು ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಬಂದಿರೋದ್ರಿಂದ ಇವತ್ತು ಆ ತೃತೀಯ ಲಿಂಗಿಗಳ ಸ್ಥಿತಿ ಸ್ವಲ್ಪ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಪರಿವರ್ತನಾ ಅಂತ ಟ್ರಸ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ತೃತೀಯ ಲಿಂಗಿಗಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳು ಇದರಲ್ಲಿ ಕೈ ಜೋಡಿಸಿವೆ. ಆ ಕಾರಣದಿಂದ ಈ ಸ್ಥಿತಿ ಸುಧಾರಿಸಿದೆ ಅಂತ ಹೇಳ್ಬೋದು. ಇನ್ನು ಈ ಕಾರ್ಯಕ್ರಮವನ್ನು ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್, ಫ್ಯಾಷನ್ ABCD ಹಾಗೂ V4 ನ್ಯೂಸ್ನ ಸಹಯೋಗದೊಂದಿಗೆ ನಡೆಯಲಿದೆ ಅಂತ ಹೇಳಿದರು. ತುಂಬ ದಿವಸದ ಮುಂಚೆ ನಮಗೆ ಸಂಜನಾ ಬಂದು ಹೇಳಿದರು, ಮಮ್ಮಿ ನೀವೆಲ್ಲ ನಮಗೋಸ್ಕರ ಮಾಡ್ತಾ ಇದ್ದೀರಾ, ಆದರೆ ನನಗೂ ಒಂದು ಮಾಡೆಲ್ ಆಗುವ ಆಸೆ ತುಂಬ ಇದೆ. ಅದಕ್ಕೆ ನೀವೇನು ನಮಗೊಂದು ಬ್ಯೂಟಿ ಕಾಂಟೆಸ್ಟನ್ನು ಮಾಡಿ ಮ್ಯಾಮ್ ಅಂತ ಹೇಳಿದರು. ಅದಕ್ಕೆ ಆಗ ನಾನು ಎಣಿಸಿದೆ ಬ್ಯೂಟಿ ಪೇಜೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆಗ ನಾನು ಲಕ್ಷ್ಮಣ್ ಕುಂದರಿಗೆ ಕೇಳಿದೆ, ಸರ್ ನಾವು ಅವರಿಗೋಸ್ಕರ ಏನಾದರೂ ಮಾಡುವನ, ಅವರಿಗೆ ಸೌಂದರ್ಯ ಸ್ಪರ್ಧೆ ನೀಡುವನ ಅಂತ ಹೇಳುವಾಗ, ಓಕೆ ನಾನು ಚರಣ್ ಹತ್ರ ಮಾತಾಡ್ತೇನೆ, ಯಾಕಂದರೆ ABCD ಫ್ಯಾಷನ್ಸ್ ಅವರು ಇದರಲ್ಲಿ ತುಂಬ ಮಾಹಿತಿ ಉಳ್ಳವರು, ಅದಕ್ಕೆ ನಾವು ಅವರೊಟ್ಟಿಗೆ ಕೂಡಿ ಮಾಡುವ ಅಂತ ಹೇಳಿದರು. ಹಾಗೆ ಚರಣನನ್ನು ಕಾಂಟ್ಯಾಕ್ಟ್ ಮಾಡುವಾಗ ಅವರು ತುಂಬ ಸಂತೋಷದಿಂದ ಹೇಳಿದರು, ಓಕೆ ನಾವು ಪರಿವರ್ತನಾ ಬ್ಯೂಟಿ ಪ್ಯಾಜೆಂಟನ್ನು ಇಡುವ ಅಂತೇಳಿ. ಹಾಗೆ ಇವತ್ತು ಅದರ ಲೋಗೋವನ್ನು ಲಾಂಛನ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ V4 ನ್ಯೂಸ್ನ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ಸಂಜನಾ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.